ಇತಿಹಾಸ ಪ್ರಸಿದ್ಧ ಮಹತೋಬಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಜಾತ್ರೆಯ ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಜಾತ್ರಾ ಮಹೋತ್ಸವದ ನಡುವಲ್ಲೇ ಈ ಒಂದು ವಿಷು ಹಬ್ಬ ಅಥವಾ ಬಿಸು ಹಬ್ಬ ಅನ್ನುವಂಥದ್ದು ಬರುವಂಥದ್ದು. ಸೊ ಆ ಸಂದರ್ಭದಲ್ಲಿ ದೇವಾಲಯದ ಜಾತ್ರಾ ಮಹೋತ್ಸವಕ್ಕೆ ಇನ್ನಷ್ಟು ಸಂಭ್ರಮ ಕಳೆಗಟ್ಟುತ್ತೆ ಅನ್ನುವಂಥದ್ದು ನಾವು ನೋಡಬಹುದು. ಈಗ ದೇವಾಲಯ ಅದಕ್ಕೋಸ್ಕರ ಸಿದ್ಧತೆ ಆಗ್ತಾ ಇದೆ. ಒಂದು ಕಡೆಯಿಂದ ಜಾತ್ರಾ ಮಹೋತ್ಸವಕ್ಕೆ ಅಲಂಕಾರಗಳನ್ನ ಮಾಡಿದ್ರೆ, ಇನ್ನೊಂದು ಕಡೆ ಈಗ ಈ ಒಂದು ವಿಷು ಹಬ್ಬಕ್ಕಾಗಿ ದೇವಾಲಯವನ್ನ ಹೂಗಳಿಂದ ಅಲಂಕರಿಸುವಂತ ಒಂದು ಕೆಲಸ ಕಾರ್ಯಗಳೆಲ್ಲವೂ ಕೂಡ ನಡೀತಾ ಇದೆ. ಇನ್ನೊಂದಷ್ಟು ಮಾವಿನ ಎಲೆಯ ತೋರಣಗಳನ್ನ ಕಟ್ಟುವ ಜೊತೆಗೆ ಇನ್ನೊಂದಷ್ಟು ಬಗೆಯಲ್ಲಿ ದೇವಾಲಯವನ್ನ ಒಂದು ಅಲಂಕಾರ ಮಾಡುವಂತಹ, ದೇವಾಲಯವನ್ನ ಸಿಂಗರಿಸುವಂತಹ ಕೆಲಸ ಕಾರ್ಯಗಳು ನಡೀತಾ ಇದೆ. ಸೊ ಈ ಒಂದು ಸಿದ್ಧತೆಗಳನ್ನ, ವಿಶ್ವ ಹಬ್ಬಕ್ಕಾಗಿ ನಡೀತಾ ಇರುವಂತಹ ಸಿದ್ಧತೆಗಳನ್ನ ತೋರಿಸುವ ಜೊತೆಗೆ ಈ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವಂತಹ ದೇವಾಲಯದ ನೌಕರರಿಂದ ಅಥವಾ ಸೇವಕರು ಯಾರಿದ್ದಾರೆ ಅವರನ್ನ ಕೂಡ ಒಂದು ಪರಿಚಯ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗ್ತೇವೆ ಅಂತ ಹೇಳ್ತಾ ಒಂದಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರನ್ನ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ಅಕ್ಷಯ್ ಅಂತ. ಓಕೆ. ಯಾವ ಕೆಲಸ ಆಗ್ತಾ ಇದೆ ಈಗ ನಾಳೆ ಬಿಸು ಇರುವ ಕಾರಣ ಚಪ್ಪರದ ಇದು ತೋರಣ ವ್ಯವಸ್ಥೆ ಮಾಡ್ತಿದ್ದೇವೆ. ಎಷ್ಟು ಸಮಯದಿಂದ ಈ ಕೆಲಸದಲ್ಲಿ ನಾನೀಗ ಒಂದು 14 ವರ್ಷ ಆಯ್ತು ಬರೋದು. ಒಂದು 8ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ದೇನೆ. ಈಗ 14 ವರ್ಷ ಆಯ್ತು. ಹೇಗೆ ಅನಿಸ್ತಾ ಇದೆ ದೇವರ ಸೇವೆ? ಖುಷಿ ಇದೆ, ತುಂಬಾ ನೆಮ್ಮದಿ ಇದೆ. ಉಳಿದ ಸಮಯದಲ್ಲಿ ಉಳಿದ ಸಮಯದಲ್ಲಿ ನಾನೀಗ ಒಂದು ಪುತ್ತೂರಲ್ಲಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದೇನೆ. ಅದರಲ್ಲಿ ಫೀಲ್ಡ್ ವರ್ಕ್ ಎಲ್ಲ ಇರುತ್ತೆ, ಅದೇ ಕೆಲಸದಲ್ಲಿ ಇರ್ತೇನೆ. ಜಾತ್ರೆ ಟೈಮಿಗೆ, ಶಿವರಾತ್ರಿ, ಲಕ್ಷದೀಪ ಟೈಮಿಗೆಲ್ಲ ದೇವಸ್ಥಾನದಲ್ಲಿ ಇರ್ತೇನೆ. ಈಗ ಜಾತ್ರೆ ಟೈಮಲ್ಲಿ ಎಲ್ಲ ದಿನ ಇಲ್ಲೇ ಇಲ್ಲಿ ಇರ್ತೇವೆ. ಸೇವೆ ಅನ್ನುವಂಥದ್ದು ಹೌದು. ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ರು ಕೂಡ ದೇವರ ಸೇವೆಯಲ್ಲಿ ತಗೊಂಡು ಸೇವೆ ಇದೇ ರೀತಿ ಮುಂದುವರಿತಾ ಇರಲಿ. ನಮಸ್ತೆ ಅಣ್ಣ. ನಮಸ್ಕಾರ. ಉದರ್ ಬಾಲಪ್ಪ. ಊರು ಪುತ್ತೂರಿ. ತೊಂದರೆ ಜಾತ್ರೆ ಒಂದು ಲೈಟಿಂಗ್ ಅಂತ ಸುಮಾರು ವರ್ಷ ಅಂಡ 30-35 ವರ್ಷ ನಮ್ಮ 25 ಯಾನು ಬರ್ತನದ ಜಿತ ಜೋಕುಲು ಬತ್ತುಂದಿಲ್ಲ ಜೋಕುಲು ಅಂದ ಆಗ್ಲು ಅದ ಬತ್ತುಂದಿಲ್ಲ ಜೋಕುಲು ಅಂದ ಕೆಲಸ ಬತ್ತುಂದಿಲ್ಲ ತೊಂದರೆ ದೇವರ ಅಂದರ ಖುಷಿ ಉಂಟು ಅಂದರ ಬಾಕಿ ನಂಕ್ಲೆ ತೋಟ ಒಂದು ಇಲ್ಲ ಉಂಟು ಕೃಷಿ ಉಂಟು ಅಂತ చెప్పినాಗ ಅಂತ ಅಂದ ಜಾತ್ರೆ ನಂಕ್ಲೆ ಬರ್ಪೋ ಅಂತ ಅಂದ ಜೋಕುಲು ಅಂತ ಬರ್ಪೋ ತಾಳ ತಪಾರೆ ದಾಲದ್ದಿ ರಾತ್ರಿ ಆಗಿರಂತ ತೊಂದರೆ ಇದ್ದಲ್ಲ ಆರೋಗ್ಯ ಸೌಖ್ಯ ಅಂದಂತ ಇರೋಲ್ಲ ಅಂದು ತೋರಣಗಳನ್ನ ಕಟ್ಟಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಒಂದು ವಿಶ್ವ ಹಬ್ಬಕ್ಕಾಗಿ ನಡೀತಾ ಇರುವಂತಹ ವಿಶೇಷ ಸಿದ್ಧತೆ ಇದು. ಎಲ್ಲರೂ ಕೂಡ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಗಮನಿಸ್ಬೋದು ಬಿಸಿಲ ಬೇಗೆ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು. ಆದರೆ ಆ ಬಿಸಿಲ ಬೇಗೆಯನ್ನು ಲೆಕ್ಕಿಸದೆ ಎಲ್ಲ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸೊ ಇನ್ನೊಂದಷ್ಟು ಅಂದರೆ ಈ ದೇವರ ಪೂಜಾ ಪರಿಕರಗಳೇನಿದೆ ಅದನ್ನು ಕೂಡ ಒಂದು ಸ್ವಚ್ಛಗೊಳಿಸುವಂಥ ಕೆಲಸ ಕಾರ್ಯಗಳು ಅದು ಬಹುಶಃ ದಿನನಿತ್ಯದ ಕಾಯಕ ಆಗಿರುತ್ತೆ. ಸೊ ಅವರು ಕೂಡ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರ ವಿಶೇಷ, ಇವರು ಮಾಜಿ ಸೈನಿಕರು ಅನ್ನುವಂಥದ್ದು. ಮಾತಾಡಿಸೋಣ. ನಮಸ್ತೆ ಸರ್. ನಮಸ್ತೆ ಸರ್. ಹೇಗೆ ಅನಿಸ್ತಾ ಸರ್? ಅಂದರೆ ತುಂಬ ಖುಷಿ ಆಗ್ತಾ ಉಂಟು. ಹಾಗೆ ನಿಮ್ಮ ಒಂದು ಅನುಭವ ಪುತ್ತೂರು ಮಹಾಲಿಂಗೇಶ್ವರ ಕ್ಷೇತ್ರದ ಜೊತೆಗೆ ತಮ್ಮ ಒಂದು ಸರ್, ನಾವು ಅನುಭವ ಅಂದರೆ ತುಂಬ ಹೇಳಬೇಕಾಗ್ತದೆ. ಹಾಗೇನಿಲ್ಲ. ಅನುಭವ ಅಂದರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಇಲ್ಲೇ ಕೆಲಸ ಮಾಡ್ತಾಯಿದ್ದೇವೆ ತಂದೆ ಜೊತೆ. ಹಾಗೆ ಮತ್ತು ಅದೇ ಮತ್ತು ನಾವು ಇಲ್ಲೇ ಒಂದು ಫಸ್ಟ್ PUC ಇಲ್ಲೇ ಓದಿದ್ದೇವೆ. ಅದಂತರ ನಾವು ಆರ್ಮಿ ಜಾಯ್ನ್ ಆದೆವು. ಅದಂತರ ರಜೆಯಲ್ಲಿ ಇದೇ ಜಾತ್ರೆಯ ಸಲುವಾಗಿ ರಜೆ ಬರೋದು, ನಾವು ಇಲ್ಲೇ ಸೇವೆ ಮಾಡೋದು ಮತ್ತು ಹೋಗೋದು. ಅದೇ ಈಗಲೂ ಬಿಡಬಾರ್ದು ಅದನ್ನು, ಮೊದಲೇ ಮಾಡಿದ್ದನ್ನು. ತುಂಬ ಖುಷಿ ಆಗ್ತಾ ಉಂಟು. ಎಲ್ಲಿ ಹೋದರೂ ನಮಗೆ ದಯ ಇರ್ತದೆ. ಹಾಗೆ ದೇವರ ಎಲ್ಲಿ ಹೋದರೂ ನಮಗೆ ದೇವರ ಸಹಾಯ ಇರ್ತದೆ. ಅದಕ್ಕೆ ಅವ್ರನ್ನ ಬಿಡಲಿಕ್ಕೆ ಆಗೋದಿಲ್ಲ. ಎಷ್ಟು ವರ್ಷದಿಂದ ಈ ಪುತ್ತೂರು ಜಾತ್ರೆ ವರ್ಷ ಅಂತ ಹೇಳಿದ್ರೆ ಅದೇ ಒಂದು ಚಿಕ್ಕದಿಂದ ನಾವು ಹೀಗೆ ಇರ್ತೇವೆ. ವರ್ಷ ಲೆಕ್ಕ ಇಲ್ಲ. ಈಗ ಒಂದು 45 ಇಯರ್ಸ್. ಒಂದು 1ನೇ ಕ್ಲಾಸ್ ಇದ್ದೇ ಶಾಲೆಗೆ ಓದಿದ್ದು ನಾವು. ಆ ಟೈಮಲ್ಲೇ ನಾವು ದೇವರ ಕೆಲಸ ಮಾಡ್ತಿದ್ದೆವು. ಮತ್ತು ಅದೇ 5ನೇ ಕ್ಲಾಸಿಂದ ಮತ್ತು ಈ ನಿಶಾನೆಯಲ್ಲಿ ಇಟ್ಟಿದ್ದಾರೆ. 5ನೇ ಕ್ಲಾಸಿಂದ ಸ್ಟಾರ್ಟ್ ಆಗಿದೆ ದೇವ್ರ ಜೊತೆ ಹೋಗಲಿಕ್ಕೆ, ಸವಾರಿ ಹೋಗಲಿಕ್ಕೆ. ಮತ್ತು ವಯಸ್ಸಾದಾಗೆ ಈಗ ಗ್ಯಾಸ್ ಲೈಟ್ ಇಟ್ಟಿದ್ದೀವಿ. ನಾವು ಯಾವ ಜಾಬಲ್ಲಿ ಹೋದ್ರೂ ನಮಗೆ ರಜೆ ಸಿಗ್ತಿತ್ತು. ಒಂದು ವೇಳೆ ಸಿಗಲಿಲ್ಲ ಅಂದರೆ ಸ್ವಲ್ಪ ಸುಳ್ಳು ಹೇಳಬೇಕಾಗ್ತದೆ. ಹಾಗೆ ಬರ್ತಿದ್ದೇವೆ ನಾವು. ಈಗ ಅದೇ ಒಂದು ಗ್ಯಾಸ್ ಲೈಟ್ ಇದ್ದ ದಿನದಲ್ಲಿ ಯಾವುದೇ ಒಂದು ಕೆಲಸ ಇವತ್ತು ಕೊಟ್ಟಿದ್ದಾರೆ, ಅದನ್ನು ಇವಾಗ ವಾಶ್ ಮಾಡಬೇಕು ಅಂತ ಹೇಳಿಬಿಟ್ಟು ಅದೇ ಥರ ಹೇಳಿದನ್ನು ಮಾಡೋದು, ಹೋಗ್ತಾನೆ ಇರೋದು. ಸೇವೆ, ದೇವರನ್ನು ಸೇವೆ. ಹಾಗೆ ಆರ್ಮಿಯಲ್ಲಿದ್ದಾಗ ಹೇಗೆ ಪುತ್ತೂರು ಜಾತ್ರೆ ಆಗ ಹೇಗೆ ಬರ್ತಾ ಇದ್ರಾ?
ನಾರ್ಮಲಿ ಬರ್ತಿದ್ದೇವೆ ನಾವು. ಅಂದರೆ ಏಪ್ರಿಲಲ್ಲಿ ನಾವು ರಜೆಯನ್ನು ಚೂಸ್ ಮಾಡೋದು. ಒಂದು ದಿವಸ ನಮಗೆ ಸಿಗುವಂತಿಲ್ಲ. ಆದರೆ ಸಹ ಜಾತ್ರೆ ಅಂತ ಹೇಳಿದರೆ ಅವರಿಗೆ ಗೊತ್ತಾಗೋದಿಲ್ಲ, ನಾರ್ಮಲ್ ಅಂತ. ನಮಗೆ ಅದು ವಿಶೇಷ. ಆದರೆ ನಮ್ಮ ಇದರಲ್ಲಿ ಹಾಗೇನು ಹೇಳೋದಿಲ್ಲ. ಆದರೂ ನಾವು ಅದೇ ರಜೆಯನ್ನು ನಾವು ಜಾತ್ರೆಯ ಸಂಬಂಧವಾಗಿ ಇಡೋದು. ಒಂದು 6 ತಿಂಗಳು 8 ತಿಂಗಳು 1 ವರ್ಷವೂ ಆದರೂ ನಾವು ಹಾಗೆ ಯಾವಾಗ ಸಿಗ್ತದೆ, ಏಪ್ರಿಲ್ ಯಾವಾಗ ಬರ್ತದೆ ಆ ಟೈಮಲ್ಲಿ ರಜೆ ತಗೊಳ್ಳೋದು ನಾವು. ಹಾಗೆ ಅದಕ್ಕಾಗಿ ನಮಗೆ ರಜೆ ಸಿಗ್ತದೆ ನಮಗೆ. ಯಾಕಂದರೆ 8 ತಿಂಗಳಾಯಿತು, ಅವರು ರಜೆ ಹೋಗಲಿ ಅಂತ ಹೇಳ್ತಾರೆ. ಅದಕ್ಕಾಗಿ ಆ ಒಂದು ಪ್ಲ್ಯಾನಿಂಗಲ್ಲಿ ನಾವು ರಜೆ ತಗೊಳ್ಳೋದು ಹಾಗೆ. ಎಸ್, ಇನ್ನೊಂದಷ್ಟು ಜನ ಇದ್ದಾರೆ ಸೇವೆಯನ್ನು ಮಾಡ್ತಾ ಇರುವಂಥವ್ರು, ಅವರನ್ನು ಕೂಡ ಮಾತಾಡಿಸೋಣ. ನಮಸ್ತೆ. ನಮಸ್ತೆ. ಹೆಸರು? ಅಶೋಕ. ಓಕೆ. ಎಷ್ಟು ಸಮಯದಿಂದ ಸೇವೆ ಆಗ್ತಾ ಇದೆ? ಒಂದು ಸಣ್ಣದಿಂದ ಒಂದು 13 ವರ್ಷ ಆಗ್ತಾ ಮಾಡ್ತಾ ಇದ್ದೇನೆ. ಬಾಕಿ ಟೈಮಲ್ಲಿ ಏನು ಮಾಡ್ತೀವಿ? ಜಾತ್ರೆ ಬಿಟ್ಟು ಜಾತ್ರೆ ಬಾಕಿ ಟೈಮಲ್ಲಿ ವೆಲ್ಡಿಂಗ್ ಕೆಲಸ ಮಾಡ್ತಾನೆ. ಜಾತ್ರೆ ಟೈಮಲ್ಲಿ ಇಲ್ಲೇ ಜಾತ್ರೆ ಟೈಮಲ್ಲಿ ಇಲ್ಲಿ ಇರ್ತೇವೆ. ಮಹಾಲಿಂಗೇಶ್ವರನ ಕಾಣಿಕದ ಬಗ್ಗೆ ಏನು ಹೇಳ್ತೀವಿ? ನಿಮ್ಮ ಜೀವನದಲ್ಲಿ ಏನಾಗಿದೆ? ಇಲ್ಲ, ಅದು ನೆನೆಸಿದ ಕಾರ್ಯ ಇಲ್ಲಿ ಕೈ ಬಿಡಲಿಲ್ಲ. ಎಂತ ಎನಿಸಿದ್ರು ದೇವರು ಒದಗಿಸಿ ಕೊಟ್ಟಿದ್ದಾರೆ. ಎಷ್ಟೇ ಕಷ್ಟದಲ್ಲಿ ಬಂದರೂ ಮಹಾಲಿಂಗೇಶ್ವರ ಎನಿಸಿದ್ರೆ ಸಾಕು, ಎಲ್ಲ ಮಾಡಿಕೊಟ್ಟಿದ್ದಾರೆ. ನೀವು ಕಲಾವಿದರು ಕೂಡ? ಹೌದು ಹೌದು. ಏನು ನಿಮ್ಮ ವಿಶೇಷ? ಅದಿಲ್ಲ, ನಾಟಕದಲ್ಲಿ ಟೀಮಲ್ಲಿದ್ದೇನೆ, ಮಾಡಿಕೊಂಡಿದ್ದೇನೆ. ಹಾಗೆ ಕೂಡ ಜಾತ್ರೆ ಟೈಮಲ್ಲಿ ಜಾತ್ರೆ ಟೈಮಲ್ಲಿ ಯಾವುದು ಜಾತ್ರೆ ಟೈಮಲ್ಲಿ ಇಲ್ಲೇ ಏನು ಇಂಥ ಅವಕಾಶ ಸಿಕ್ಕಿದ್ರು ಎಲ್ಲ ಯಾವುದು ಬಿಟ್ಟೆಲ್ಲ ಇಲ್ಲೇ ಬಂದು ನೋಡೋದು ದೇವರ ಸೇವೆ. ನಮಸ್ತೆ. ವಿನೀತ್ ಬಂಡದ್ದು. ಓಕೆ. ಈಗ ಎಷ್ಟು ಸಮಯ ಹಿಡಿದು ಸೇವೆ ಮಾಡ್ಕೊಂಡಿಲ್ಲ? ಈ 18-19 ವರ್ಷ ಉಂಟು. ತಪ್ಪಂಗೆ ಬಾಕಿ ಟೈಮ್ ನಾನು ಕೆಂಪುಕೋಡು ಉದ್ಯೋಗಿ ಆಗ್ತದೆ. पण इतना रजे जात्रे ರಾತ್ರಿ 4 ದಿನ ರಜೆ ಬರೆದು ಹೋಗ್ತೇನೆ. ಏರ್ದಾದ ಈಗಿನ ಜೀವನದ ಬದಲಾವಣೆ ದೇವರನ್ನ ಸೇವೆ ಇಲ್ಲಿ ತೊಂದರೆ ಇದೆಲ್ಲ ಕಮ್ಮಿ ಅಂತ ಸೇರಿದೆ ಕಮ್ಮಿ ಅಂಚಾರು ಒಂಜಿ ಖುಷಿ ಉಂಟು ಬೇಲೆ ಅನ್ಪೆಲ್ಲ. ಪುತ್ತೂರು ಜಾತ್ರೆ ಬಂದು ಪುತ್ತೂರು ಮಹಾಲಿಂಗೇಶ್ವರ ದೇವರು ಬಂದು ಮಾತೆರೆಗ್ಲ ಒಂಜಿ ಬಾರಿ ಒಂಜಿ ಆತ್ಮೀಯ ಒಂಜಿ ದೇವರ ಪನ್ಪಿನ ಭಾವನೆ. ಸೊ ಅಂಚನೆಲ್ಲ ಸೇವೆ ಅಂದು ಖಂಡಿತ ಪೂರೆರೆಗ್ಲ ಒಂಜಿ ಎಡ್ಡೆ ಆತಂಡು, ಎಂಕ್ಲೆಗ್ಲ ಎಡ್ಡೆ ಆತಂಡು, ಪೂರೆಗ್ಲ ಊರುಗ್ಲ ಎಡ್ಡೆ ಆಡೋದು ಆಶೆ. ಸೇವೆ ನಡ್ಕೊಂಡು ಥ್ಯಾಂಕ್ ಯು. ಎನಪುದ ರವಿ. ನಾನು 10-20 ವರ್ಷ ಬೇಲೆ ಅಂತಂದಿಲ್ಲ ದೇವಸ್ಥಾನ ಮಾಂದ ಚಪ್ಪರ ಬೇಲೆ ಬ್ರಹ್ಮರಥ ಕಟ್ಟುನ ಕೂಲಿ ಬೇಲೆ ತೋರಣ ಒಂದು ಮಾಂತ ಬೇಲೆ ಅಂತಂದಿಲ್ಲ. ನಾ ಖುಷಿ ನೆಮ್ಮದಿ ಉಂಡು. ಜಾತ್ರೆ ಬಿಡುದು ಇಜ್ಜಿಂಕ ಮೂಲಿ ಬೇಲೆ ಅಂತಂದು ಡೈಲಿ ದೇವಸ್ಥಾನ ನಡಿಪು, ವರ್ಷ ಇಡೀ ದೇವಸ್ಥಾನ ನಡಿಪು. ಪುಣ್ಯವಂತರ ಒಂದು ಜೀವನದ ಬದಲಾವಣೆ ನಾನು ತೊಂದರೆ ಸುಕೊಟ್ಟುಲ್ಲ ಆರಾಮುಡಲ್ಲ ಹೋಗಿದಾರ ತೊಂದರೆ ಆಯ್ತದೆ ನೆಮ್ಮದಿ ಉಂಡು ಅವೇ ಮಲ್ಯ ನನಗೆ. ಎಸ್, ಇದು ಈ ಒಂದು ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ವಿಶ್ವ ಹಬ್ಬದ ಸಿದ್ಧತೆ, ಜೊತೆಗೆ ಈ ಒಂದು ದೇವರ ಸೇವಾ ಕಾರ್ಯದಲ್ಲಿ ಒಂದು ಕೆಲಸ ಕಾರ್ಯಗಳಲ್ಲಿ ನಿರತವಾಗಿರುವಂತಹ ಒಂದು ನೌಕರರ ವೃಂದದ ಒಂದು ಅಭಿಪ್ರಾಯ. ಎಲ್ಲರೂ ಕೂಡ ದೇವರ ಸೇವೆ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅವರ ಸೇವೆ ಇದೇ ರೀತಿ ಮುಂದುವರಿತಾ ಇರಲಿ, ಅದು ಮಹಾಲಿಂಗೇಶ್ವರನಿಗೆ ಅರ್ಪಣೆಯಾಗಲಿ ಅನ್ನುವಂಥ ಆಶಯದೊಂದಿಗೆ ಲೋಕೇಶ್ ಬನ್ನೂರು ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ನೈಲ್ ಪಾಲಿಷ್ನ ಕಲರ್ಗೆ ಕೂಡ ಅವಳು ನನ್ನ ಹತ್ರನೇ ಒಪಿನಿಯನ್ ಕೇಳ್ತಾಳೆ, ಆದ್ರೆ ಮಾಡೋದು ನೇರ ಆಪೋಸಿಟ್. ನನಗೆ ವೈಟ್ ಫ್ಲಾಸ್ ಇಷ್ಟ ಅಂತ ಅಣ್ಣನಿಗೂ ಗೊತ್ತು, ಆದ್ರೆ ನಾವು ಅಣ್ಣ ತಂಗಿ ಮಧ್ಯೆ 2 ವಿಷಯದಲ್ಲಿ ಮಾತ್ರ ಹೊಂದಾಣಿಕೆ ಇದೆ. ಅರುಣ್, ಅವನ ವಿಷಯದಲ್ಲಿ ನನಗೆ ಧೈರ್ಯ ಕೊಟ್ಟಿದ್ದು ನಮ್ಮ ಅಣ್ಣನೇ. ನಿನ್ಗೆ ಧೈರ್ಯದಿಂದ ಕೊಡೋದಕ್ಕೆ ಜೋಸ್ ಆಲುಕಾಸ್ ಬಂಗಾರವೇ ಇರೋದು ಅಂದಾಗ ಅವಳಂದ್ಲು, ಪರ್ಫೆಕ್ಟ್. ನೀನ್ ಹೋಗು, ನಂಗೆ ಯಾವ ಬೇಜಾರಿಲ್ಲ ಅಂತಂದೆ ವ್ಯಕ್ತಿ. ಜೋಸ್ ಆಲುಕಾಸ್, ಕೆಲವು ಸಂಬಂಧಗಳು ಧೈರ್ಯ ನೀಡುತ್ತವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.